ಹರುಷದ ಹೊನಲು ಹರಿದಿದೆ ದೇವ ನಮ್ಮಯ ಹೃದಯದಲ್ಲಿ ಸೇರಿಗೆವಿಂದು ಪೂಜಿಸಲೆಂದು ಕೃತಜ್ಞತೆಯಿಂದಲೇ ಸಾಗಿದೆ ದೇವ ಸನ್ನಿಧಿ ತೊರೆದು ಪಾಪವ ಕೈಯುತ್ತಲೇ ಸಾಗಿದೆ ದೇವ ಸನ್ನಿಧಿ ತೊರೆದು ಪಾಪವ ಕೈಯುತ್ತಲೇ ಬಂದೆವು ದೇವ ಸನಿಹಕ್ಕೆ ನಿನ್ನ ಕ್ಷಮೆಯನ್ನು ಬೇಡುತ್ತಲೇ ಬಂದೆವು ದೇವ ಸನಿಹಕ್ಕೆ ನಿಮ್ಮ ಕ್ಷಮೆಯನ್ನು ಬೇಡುತ್ತಲೇ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಸಾಧಾರಣ ಕಾಲದ 22ನೆಯ ಭಾನುವಾರ. ಈ ದಿವ್ಯ ಬಲಿ ಪೂಜೆಯನ್ನು ವಿಶೇಷವಾಗಿ ಈ ದಿನಗಳಲ್ಲಿ ದೇವಾಲಯಕ್ಕೆ ಹೋಗಲಾಗದವರಿಗಾಗಿಯೂ ಹಾಗೂ ದಿವ್ಯ ಬಲಿ ಪೂಜೆಯನ್ನು ಆಲಿಸಲು ಹಾಗೂ ಭಾಗವಹಿಸಲು ಮನಸ್ಸಿರುವ ಪ್ರತಿಯೊಬ್ಬರಿಗಾಗಿಯೂ ವಿಶೇಷವಾಗಿ ಈ ಕೋವಿಡ್-19 ಈ ಒಂದು ರೋಗ ನಮ್ಮಿಂದ ನಿರ್ಮೂಲನೆಯಾಗುವುದಕ್ಕಾಗಿಯೂ ಅದಕ್ಕೆ ಶೀಘ್ರವೇ ಲಸಿಕೆ ಕಂಡುಹಿಡಿಯುವುದಕ್ಕಾಗಿಯೂ ನಾವು ಪ್ರಾರ್ಥಿಸುವಾಗ ನಿಮ್ಮೆಲ್ಲ ಕುಟುಂಬಗಳ ಕೋರಿಕೆಗಳನ್ನು ಸಮರ್ಪಿಸಿ ನಾನು ಈ ದಿವ್ಯ ಬಲಿ ಪೂಜೆಯಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ದೇವರ ಮುಂದೆ ಬರಲು ನಾವು ಯಾರೂ ಯೋಗ್ಯರಲ್ಲ. ನಾವೆಲ್ಲರೂ ಅಯೋಗ್ಯರು, ಅನರ್ಹರು, ಅಬಲರು. ಆದರೆ ನಮ್ಮ ಅಯೋಗ್ಯತೆಯನ್ನು, ಅನರ್ಹತೆಯನ್ನು ತೊಡೆದು ಹಾಕಿ ನಮ್ಮನ್ನು ಅರ್ಹರನ್ನಾಗಿ ಮಾಡಲು ಪ್ರಭು ಯೇಸು ಶಕ್ತರು. ನಮಗೂ ದೇವರಿಗೂ ಇರುವ ಮಧ್ಯಸ್ಥ ಪ್ರಭು ಯೇಸು ಸ್ವಾಮಿ ನಮ್ಮ ರಕ್ಷಕ. ನಮ್ಮ ರಕ್ಷಣೆಗಾಗಿ, ಪಾಪದಿಂದ ಬಿಡುಗಡೆಗಾಗಿ, ಈ ಲೋಕ ಕಲ್ಯಾಣಕ್ಕಾಗಿ ಅವರು ಈ ಧರೆಗೆ ಬಂದರು. ಈ ದಿವ್ಯ ಬಲಿ ಪೂಜೆಯನ್ನು ಯೋಗ್ಯವಾಗಿ ಅರ್ಪಿಸಲು ಯೋಗ್ಯರಾಗುವಂತೆ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಪಶ್ಚಾತ್ತಾಪ ಹೃದಯದಿಂದ ದೇವರ ಮುಂದೆ ನಿಲ್ಲೋಣ. ನಾವು ಪಾಪಿಗಳೆಂದು ಒಪ್ಪಿಕೊಳ್ಳುತ್ತಾ ಜೊತೆಗೂಡಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. शांति
ತಪಸ್ಕರಿಗೆ ಶಾಂತಿ 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 ಶಾಂತಿ. ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಪ್ರಬಲರಾದ ದೇವರೇ, ಅತ್ಯುತ್ತಮವಾದವುಗಳಿಗೆಲ್ಲ ನೀವೇ ಮೂಲ. ನಮ್ಮ ಹೃದಯಗಳಲ್ಲಿ ನಿಮ್ಮ ನಾಮದ ಪ್ರೀತಿಯನ್ನು ತುಂಬಿರಿ. ಹೀಗೆ ನಮ್ಮ ಗೌರವ ಭಾವವನ್ನು ಅಧಿಕಗೊಳಿಸುತ್ತಾ ನಮ್ಮಲ್ಲಿ ಒಳಿತಾದುದನ್ನು ಪೋಷಿಸಿದ್ದನ್ನು ನಿಮ್ಮ ಜಾಗರೂಕ ಆರೈಕೆಯಿಂದ ಭದ್ರವಾಗಿ ಕಾಪಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ, ನೀವು ನನ್ನನ್ನು ಮರುಳಾಗಿಸಿದಿರಿ, ನಾನು ಮರುಳಾದೆ. ನೀವು ನನ್ನನ್ನು ಗೆದ್ದು ಬಿಟ್ಟಿರಿ, ನೀವು ನನಗಿಂತ ಬಲಿಷ್ಠರಲ್ಲವೇ? ಎಲ್ಲರೂ ನನ್ನನ್ನು ಅಣಕಿಸುವವರೇ, ದಿನವೆಲ್ಲ ನಾನು ಅಪಹಾಸ್ಯಕ್ಕೆ ಬಲಿಯಾದೆ. ನನ್ನ ಮಾತೆಲ್ಲ ಅರಚಾಟ, ಹಿಂಸಾಚಾರ, ಕೊಳ್ಳೆ, ಇವೇ ನನ್ನ ಕೂಗಾಟ. ಸರ್ವೇಶ್ವರನ ವಾಕ್ಯವನ್ನು ನಾನು ಸಾರಿದೆ, ಜನರ ನಿಂದ ಪರಿಹಾಸ್ಯಕ್ಕೆ ಗುರಿಯಾದೆ. ಸರ್ವೇಶ್ವರನ ವಿಷಯವನ್ನು ಪ್ರಕಟಿಸೆನು, ಅವರ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡನಾದರೆ ನನ್ನ ಹೃದಯದೊಳು ಸಂಕಟ ಉಂಟಾಗುತ್ತದೆ. ಸುಡು ಬೆಂಕಿ ನನ್ನ ಎಲುಬುಗಳಲ್ಲಿ ಅಡಗಿದೆಯೋ ಎಂಬಂತೆ ಅದನ್ನು ತಡೆದು ದಣಿದಿರುವೆ, ಇನ್ನು ಸಹಿಸಲಾಗದಿದೆ.
ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವಾ ನಿನಗಾಗಿ ಎನ್ನ ಮನ ಕಾದಿದೆ. 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 ದೇವಾ ನೀ ಎನ್ನ ದೇವಾ, ನಿನಗಾಗಿ ನಾ ಕಾದಿರುವೆ. ನಿರ್ಜಲ ಮರುಭೂಮಿಯಲ್ಲಿ ನೀರಿಗಾಗಿ ಹಾತೊರೆಯುವಂತೆ ನಿನಗೋಸ್ಕರ ಎನ್ನ ತನು ಸೊರಗಿದೆ, ಮನ ಬಾಯಾರಿದೆ. ದೇವಾ ನಿನಗಾಗಿ ಎನ್ನ ಮನ ಕಾದಿದೆ. ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲೇ ನಿನ್ನ ಶಕ್ತಿ ಪ್ರತಿಭೆಯನ್ನು ಕಂಡಿರುವೆನಲ್ಲೇ. ಪ್ರಾಣಕ್ಕಿಂತಲೂ ಮಿಗಿಲಾದುದು ನಿನ್ನ ಛಲ ಪ್ರೀತಿ, ಎಡಬಿಡದೆ ಮಾಡ್ಪುದು ನನ್ನ ತುಟಿ ನಿನ್ನ ಸ್ತುತಿ. ದೇವಾ ನಿನಗಾಗಿ ಎನ್ನ ಮನ ಕಾದಿದೆ. ನಿನ್ನ ಸ್ತುತಿಸುವೆ ಜೀವಮಾನ ಪರ್ಯಂತ, ಕೈ ಮುಗಿವೆ ನಿನ್ನ ನಾಮದ ಸ್ಮರಣಾರ್ಥ. ಮೃಷ್ಟನ ತಿಂದಂತೆ ಎನ್ನ ಮನ ಸಂತೃಪ್ತ, ಸಂಭ್ರಮದಿಂದ ನಿನ್ನ ಹೊಗಳುವುದು ಬಾಯಿ ತುಂಬ. ದೇವಾ ನಿನಗಾಗಿ ಎನ್ನ ಮನ ಕಾದಿದೆ. ನನಗೆ ನೀನು ನಿರಂತರ ಸಹಾಯಕ, ನಿನ್ನ ರೆಕ್ಕೆಗಳಡಿನ ಸುಖಿ ಗಾಯಕ. ನನ್ನ ಆತ್ಮ ನಿನಗಾತು ಕೊಂಡಿದೆ, ನಿನ್ನ ಬಲಗೈ ನನ್ನಿಂಗಾಗಿದೆ. ದೇವಾ ನಿನಗಾಗಿ ಎನ್ನ ಮನ ಕಾದಿದೆ. ದೇವಾ ನಿನಗಾಗಿ ಎನ್ನ ಮನ ಕಾದಿದೆ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ, ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು, ಯಾವುದು ಉನ್ನತವಾದುದು, ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ನಾನು ಜೆರುಸಲೇಮಿಗೆ ಹೋಗಬೇಕಾಗಿದೆ, ಅಲ್ಲಿ ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ಅಂದಿನಿಂದಲೂ ಒತ್ತಿ ಹೇಳಲಾರಂಭಿಸಿದರು. ಇದನ್ನು ಕೇಳಲಾಗದೆ ಪೇತ್ರನು ಯೇಸುವನ್ನು ಪಕ್ಕಕ್ಕೆ ಕರೆದು, ಪ್ರಭು, ಹಾಗೆನ್ನಲೇಬೇಡಿ, ನಿಮಗೆಂದಿಗೂ ಹಾಗೆ ಸಂಭವಿಸದಿರಲಿ ಎಂದು ಪ್ರತಿಭಟಿಸಿದನು. ಆದರೆ ಯೇಸು ಪೇತ್ರನತ್ತ ತಿರುಗಿ, ಸೈತಾನನೇ, ತೊಲಗಿಲ್ಲಿಂದ, ನೀನು ನನಗೆ ಅಡೆತಡೆ. ನಿನ್ನ ಈ ಆಲೋಚನೆ ಮನುಷ್ಯರದ್ದೇ ಹೊರತು ದೇವರದ್ದಲ್ಲ ಎಂದರು. ಅನಂತರ ತಮ್ಮ ಶಿಷ್ಯರಿಗೆ ಹೀಗೆಂದರು, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು? ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲನು? ನರಪುತ್ರನು ತನ್ನ ಪಿತನ ಪ್ರಭಾವದೊಡನೆ ತನ್ನ ದೂತರ ಸಮೇತ ಬರಲಿದ್ದಾನೆ. ಆಗ ಪ್ರತಿಯೊಬ್ಬ ಮಾನವನಿಗೆ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಕೊಡುವನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು 3 ವಾಚನಗಳನ್ನು ನಾವು ಆಲಿಸಿದೆವು. ಅದರಲ್ಲೂ ಶುಭ ಸಂದೇಶದ ಆ ವಾಚನದಲ್ಲಿ ಯೇಸು ತಮ್ಮ ಯಾತನೆ ಮತ್ತು ಮರಣ ಮತ್ತು ಪುನರುತ್ಥಾನದ ಬಗ್ಗೆ ತಿಳಿಸುತ್ತಾರೆ. ಹಾಗೆಯೇ 2ನೆಯ ಭಾಗವಾಗಿ ಅವರನ್ನು ಹಿಂಬಾಲಿಸುವವರು ಹೇಗೆ ಹಿಂಬಾಲಿಸಬೇಕು ಎಂಬುದಾಗಿ ಸ್ಪಷ್ಟವಾಗಿ ನುಡಿಯುತ್ತಾರೆ. ಹೌದು, ನಾವು ಕಥೋಲಿಕರಾಗಿ, ಕ್ರೈಸ್ತರಾಗಿ ಈ ಕಥೋಲಿಕ ವಿಶ್ವಾಸದಲ್ಲಿ ಯೇಸುವನ್ನು ಹಿಂಬಾಲಿಸುತ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ 3 ವಾಚನಗಳು ನಮಗೆ ಕೊಡುವ ಸಂದೇಶವನ್ನು ನಾವು ಇವತ್ತು ಸ್ವೀಕರಿಸೋಣ. ಮೊದಲನೇ ವಾಚನ ಯೆರೆಮೀಯ ಪ್ರವಾದಿಯ ಗ್ರಂಥದಿಂದ. ನೀವು ನೋಡುತ್ತೀರಿ, ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು ದೇವರ ಸಂದೇಶವನ್ನು ಸಾರಲು ದೇವರು ಆರಿಸುತ್ತಿದ್ದರು. ಅದರಲ್ಲೂ ನಾವು ನೋಡುತ್ತೀವಿ, ಅನೇಕ ಕಪಟ ಪ್ರವಾದಿಗಳು ಕೂಡ ಈ ದೇವರ ಪ್ರವಾದಿಗಳೊಂದಿಗೆ ಒಂಥರ ಕಾಂಪಿಟಿಷನ್ ಇಳಿಯುತ್ತಿದ್ರು. ಏಕೆಂದರೆ ರಾಜರ ಮುಂದೆ, ಯಾಜಕರ ಮುಂದೆ ತಾವು ಒಳ್ಳೆಯವರೆಂದು ತೋರಿಸಲು. ಆದರೆ ಈ ಪ್ರವಾದಿಯ ಒಂದು ಸೇವೆ, ಪ್ರವಾದಿಯ ಒಂದು ಕಾರ್ಯ ಅಷ್ಟು ಸುಲಭದ ಕಾರ್ಯವಲ್ಲ. ನಿಂದೆ ಅಪಮಾನಗಳಿಗೆ ಒಳಗಾಗಬೇಕು. ಏಕೆಂದರೆ ಈ ಪ್ರವಾದಿ ಜನರ ಮನಸ್ಸಿಗೆ ಏನು ತೋಚುತ್ತೆ ಅದು ಹೇಳೋಲ್ಲ, ಅಥವಾ ತಳಕಿನ ಮಾತುಗಳನ್ನು ಹೇಳೋಲ್ಲ. ಬದಲಾಗಿ ಹೃದಯಕ್ಕೆ ನಾಟುವಂತೆ, ಹೃದಯಕ್ಕೆ ತಿಳಿಯುವಂತೆ, ಮನ ಪರಿವರ್ತನೆಗಾಗಿ ದೇವರ ಸಂದೇಶವನ್ನು ಕೊಡುತ್ತಿದ್ದರು ಮತ್ತು ದೇವರ ನ್ಯಾಯ ತೀರ್ಪನ್ನು ಅವರಿಗೆ ತಿಳಿಸುತ್ತಿದ್ದರು. ಇದು ಕೆಲವರಿಗೆ ಹಿಡಿಸುತ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ಯೆರೆಮೀಯ ಪ್ರವಾದಿಯ ಕಾಲದಲ್ಲಿ ಅನೇಕ ಕಷ್ಟ ಸಂಕಷ್ಟಗಳನ್ನು ಒಬ್ಬ ಪ್ರವಾದಿಯಾಗಿ ಅವನು ಅನುಭವಿಸಿದ. ಕೆಲವು ಸಾರಿ ದೇವರ ಮುಂದೆ ತನ್ನ ಬಲಹೀನತೆಯನ್ನು, ತನ್ನ ಕೋಪವನ್ನು, ತನ್ನ ರೋಷವನ್ನು ಆತ ಮುಂದಿಡುತ್ತಾನೆ.
ಅದೇ ವಾಚನ ಇಂದಿನ ವಾಚನ. ಅನೇಕ ಬಾರಿ ನಾವು ಕೂಡ ನಮ್ಮ ರೋಷವನ್ನು ದೇವರ ಮುಂದೆ, ಯೇಸುವಿನ ಮುಂದೆ ಹಾಕುತ್ತೇವೆ. ಯಾಕಪ್ಪ ನನ್ನನ್ನು ಕ್ರೈಸ್ತನನ್ನಾಗಿ ಮಾಡಿದೆ, ಯಾಕಪ್ಪ ನನಗೆ ಒಂದು ಗುರು ಧರ್ಮ ಭಗಿನಿಯನ್ನಾಗಿ ಮಾಡಿದೆ. ಇಂಥ ಮಾತುಗಳು ನಾವು ಮಾತನಾಡ್ತೀವಿ ಬಲಹೀನತೆಯಿಂದ. ಅದೇ ಬಲಹೀನತೆಯಿಂದ ಯೆರೆಮೀಯನು ಕೂಡ ಮಾತನಾಡ್ತಾನೆ. ಏನು ಮಾತನಾಡ್ತಾನೆ ನೋಡೋಣ. ಸರ್ವೇಶ್ವರ, ನೀವು ನನ್ನನ್ನು ಮರುಳಾಗಿಸಿದಿರಿ, ಅಂದರೆ ನಿಮ್ಮನ್ನು ಹಿಂಬಾಲಿಸುವಂತೆ ನಿಮ್ಮ ಕೃಪೆಯಿಂದ ನನ್ನನ್ನು ಸ್ವೀಕರಿಸಿ ಮರುಳಾಗಿಸಿದಿರಿ. ನಾನು ಮರುಳಾದೆ, ನೀವು ನನ್ನನ್ನು ಗೆದ್ದು ಬಿಟ್ಟಿರಿ, ನೀವು ನನಗಿಂತ ಬಲಿಷ್ಠರಲ್ಲವೇ. ನೋಡಿ, ಇವನು ಹೇಳ್ತಾ ಇದ್ದಾನೆ, ಯಾಕೆ ನೀವು ನನಗಿಂತ ಬಲಿಷ್ಠ, ನಾನು ಕನಿಷ್ಠ, ಈ ಲೋಕದಲ್ಲಿ ನಾನು ಯಾರೂ ಅಲ್ಲ. ಯಾಕೆಂದ್ರೆ ನಿಮ್ಮಿಂದ ನಾನು, ನನ್ನಿಂದ ನೀವಲ್ಲ. ಎಲ್ಲರೂ ನನ್ನನ್ನು ಅಣಕಿಸುವವರೇ. ನೋಡಿ, ಎಲ್ಲರೂ ನನ್ನನ್ನು ಅಣಕಿಸುವವರೇ. ಅಣಕಿಸುವ ಮಾತುಗಳು, ಅಪಮಾನ, ನಿಂದೆ. ಅದಕ್ಕೆ ಅವನು ಹೇಳ್ತಾನೆ, ದಿನವೆಲ್ಲ ನಾನು ಅಪಹಾಸ್ಯಕ್ಕೆ ಬಲಿಯಾದೆ. ನೋಡಿ, ದಿನವೆಲ್ಲ ನಾನು ಅಪಹಾಸ್ಯಕ್ಕೆ ಬಲಿಯಾದೆ. ಯಾರು ನನ್ನ ಜೊತೆಗೆ ಇಲ್ಲ. ಯಾಕೆಂದ್ರೆ ನಾನು ನಿಮ್ಮ ಸತ್ಯವನ್ನು ಮಾತನಾಡ್ತೀನಿ, ಸತ್ಯಪರರಾಗಿ ನಿಲ್ಲುವವರಿಲ್ಲ. ನನ್ನ ಮಾತೆಲ್ಲ, ನಾನು ಹೇಗೆ ಮಾತಾಡಬೇಕು, ನನ್ನ ಮಾತೆಲ್ಲ ಅರಚಾಟ, ಹಿಂಸಾಚಾರ, ಕೊಳ್ಳೆ, ಇವೇ ನನ್ನ ಕೂಗಾಟ. ನಾನು ಹೇಳ್ಬೇಕು ಅವರಿಗೆ, ಯಾಕಂದ್ರೆ ಬೇರೆ ರಾಜರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಹಿಂಸಾಚಾರ ನಡೆಯುತ್ತೆ, ಕೊಳ್ಳೆ ಹೊಡೆಯುತ್ತಾರೆ. ನನ್ನ ಒಂದು ಜೀವನ, ಪ್ರವಾದಿಯ ಜೀವನ ಅರಚಾಟ, ಕೂಗಾಟ. ಸರ್ವೇಶ್ವರನ ವಾಕ್ಯವನ್ನು ನಾನು ಸಾರಿದೆ. ನೋಡಿ, ನಿಮ್ಮ ವಾಕ್ಯವನ್ನು ನಾನು ಸಾರಿದೆ. ಜನರ ನಿಂದೆ ಪರಿಹಾಸ್ಯಕ್ಕೆ ಗುರಿಯಾದೆ. ಜನರೆಲ್ಲರೂ ನನಗೆ ಅಪಹಾಸ್ಯ, ಪರಿಹಾಸ್ಯ ಮಾಡುವವರೇ. ಸರ್ವೇಶ್ವರನ ವಿಷಯವನ್ನು ಪ್ರಕಟಿಸೆನೋ, ಇನ್ನು ಮುಂದೆ ಈ ಸುವಾರ್ತೆಯನ್ನು ಪ್ರಕಟಿಸೆನೋ, ಅವರ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡೆನಾದರೆ, ಒಂದು ವೇಳೆ ನಾನು ಯೋಚಿಸಿ ಮನೆಯಲ್ಲೇ ಕೂತ್ಕೊಂಡ್ರೆ ನನ್ನ ಹೃದಯದೊಳು ಸಂಕಟ ಉಂಟಾಗುತ್ತೆ, ನನ್ನ ಹೃದಯದೊಳು ಬೆಂಕಿಯ ಜ್ವಾಲೆ ಉರಿಯುತ್ತೆ. ಆ ವಾಕ್ಯವನ್ನು ನಾನು ಸಾರಲೇಬೇಕು, ಕಾರಣ ನಿನ್ನ ಕೃಪೆ ನನ್ನ ಮೇಲೆ ಕೆಲಸ ಮಾಡುತ್ತಾ ಇದೆ. ಸುಡು ಬೆಂಕಿ ನನ್ನೆಲುಬುಗಳಲ್ಲಿ ಅಡಗಿದೆಯೋ ಎಂಬಂತೆ ಅದನ್ನು ತಡೆದು ದಣಿದಿರುವೆ, ಇನ್ನೂ ಸಹಿಸಲಾಗಲಿದೆ. ನೋಡಿ, ಒಂದು ಅರ್ಥದಲ್ಲಿ ಅವನು ತನಗಾದ ಕಷ್ಟವನ್ನು ಹೇಳ್ತಾನೆ, ಇನ್ನೊಂದು ಅರ್ಥದಲ್ಲಿ ವಾಕ್ಯವನ್ನು ಬಿಡಲಾಗದ ಪರಿಸ್ಥಿತಿ ಹೇಳ್ತಾನೆ. ಮತ್ತೆ ದೇವರ ಹಾದಿಯಲ್ಲಿ ಆತ ಹೋಗುವಂತೆ ದೇವರು ಅವನಿಗೆ ಮಾಡುತ್ತಾರೆ ಮತ್ತು ದೇವರು ಅವನನ್ನು ಆಶೀರ್ವದಿಸುತ್ತಾರೆ. ಇದೆಲ್ಲ ನಮ್ಮ ಕ್ರೈಸ್ತ ವಿಶ್ವಾಸದಲ್ಲಿ ನಡೆಯುವಂತ ವಿಚಾರ. ಅನೇಕ ಬಾರಿ ನಾವು ಕೂಡ ಇಂಥ ಆತ ಹೇಳಿದ ಹಾಗೆ ಹೇಳುವ ಮಾತುಗಳು ನಮ್ಮ ಬಾಯಿಂದ ಬಂದಿರಬಹುದು. ಖಂಡಿತವಾಗಿ ಅದು ಬರಬಾರದು. ನಾವು ಪ್ರಭು ಯೇಸುವಿನ ಆ ಮಾರ್ಗದರ್ಶನದಡಿಯಲ್ಲಿ ವಾಕ್ಯದಂತೆ ನಾವು ಜೀವಿಸಬೇಕು ಮತ್ತು ನಮ್ಮಲ್ಲಿ ತಾಳ್ಮೆ ಅತಿ ಪ್ರಮುಖವಾದುದು. ಇಂದಿನ ಕೀರ್ತನೆ ಶ್ಲೋಕದಲ್ಲಿ ನಾವು 63ನೇ ಕೀರ್ತನೆ, ದೇವ ನಿನಗಾಗಿ ಎನ್ನ ಮನ ಕಾದಿದೆ, ಏಕೆಂದರೆ ನಿನ್ನ ರೆಕ್ಕೆಗಳ ಅಡಿ ನಾನು ಸುಖಿ ಗಾಯಕ. ನಿನ್ನ ಒಂದು ಸಾಮರ್ಥ್ಯದಲ್ಲಿ ನನಗೆ ಆಶೀರ್ವಾದ ಎಂಬ ಸತ್ಯವನ್ನು ಈ ಕೀರ್ತನೆ, ದಾವೀದನೇ ಬರೆದ ಕೀರ್ತನೆ ನಮಗೆ ತಿಳಿಸುತ್ತದೆ. 2ನೇ ವಚನದಲ್ಲಿ ಸಂತ ಪೌಲನು ನಮಗೆ ನುಡಿಯುತ್ತಾನೆ, ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ, ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ. ನೋಡಿ, ನೀವು ದೇವರಿಗೆ ಮೀಸಲಾದವರು, ಮೆಚ್ಚುಗೆಯಾದ, 2ನೇದಾಗಿ, 3ನೇದಾಗಿ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ನಾವು ಹೇಗೆ ನಮ್ಮನ್ನೇ ಸಮರ್ಪಿಸಿಕೊಳ್ಬೇಕು? ದೇವರಿಗೆ ಮೀಸಲಾದ ಜನಾಂಗ ನಾವು, ದೇವರಿಗೆ ಮೀಸಲಾದ ಹಾಗೂ ಮೆಚ್ಚುಗೆಯಾದ ಹಾಗೂ ಸಜೀವ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ನಿಜವಾಗಿಯೂ ನಮ್ಮ ಜೀವನವನ್ನು ದೇವರಿಗೆ ನಾವು ಸಮರ್ಪಿಸಬೇಕು. ಹೇಗೆ ಸಮರ್ಪಿಸಬೇಕು? ದೇವರಿಗೆ ಮೆಚ್ಚುಗೆಯಾಗುವಂತೆ ಹಾಗೂ ಸಜೀವವಾದ ಬಲಿಯಾಗು, ನಿರ್ಜೀವವಾದ ಅಲ್ಲ, ಆಲಸ್ಯಗಳಾಗಿ ಅಲ್ಲ, ಸಜೀವವಾದ ಚೈತನ್ಯ ಭರಿತವಾದ ವ್ಯಕ್ತಿಗಳಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು. ಇದು ದೇವರಿಗೆ ಮೆಚ್ಚುವ ಆರಾಧನೆ. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ. ಹೆಚ್ಚಿನದಾಗಿ ನಾವು ಏನ್ ಮಾಡ್ತೀವಿ? ಇಹಲೋಕದ ಆಚಾರ ವಿಚಾರಗಳಲ್ಲಿ ನಾವು ಬಿದ್ದು ಹೋಗಿದ್ದೀವಿ. ಎಲ್ಲಿ ಎಷ್ಟು ಕೊರೋನಾ ಆಯಿತು, ಎಲ್ಲಿ ಏನು ಸಮಸ್ಯೆ ಆಯಿತು, ಎಲ್ಲಿ ರಾಜ್ಯಕ್ಕೆ ಪ್ರಾಬ್ಲಮ್ ಆಯಿತು, ನಮ್ಮ ವಾಟ್ಸಪ್ ಇಮೇಲ್ ಇದರಲ್ಲೇ ಒಂದು 90% 10% ದೇವರು ಕೊಡ್ತೀವ ಗೊತ್ತಿಲ್ಲ ನಾವು. ಅದಕ್ಕಾಗಿ ನಾವು ಯೋಚನೆ ಮಾಡಬೇಕು, ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿರಿ. ನೋಡಿ, ಮಾನಸಾಂತರಗೊಂಡು, ಇದೊಂದು ಕಾಲ, ಕೊರೋನಾದ ಒಂದು ಸಮಯ, ಮಾನಸಾಂತರಗೊಳ್ಳಲು ದೇವರೆಡೆಗೆ ಬಂದು ನೂತನ ವ್ಯಕ್ತಿಗಳಾಗಲು ನಮಗೆ ಕರೆ ನೀಡುತ್ತಾರೆ.
ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು, ಯಾವುದು ಉನ್ನತವಾದುದು, ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ. ನೋಡಿ, ಮೊದಲನೇದಾಗಿ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಸಮರ್ಪಿಸಿರಿ, ಇದು ಆರಾಧನೆ. ಈಗ ದೇವರ ಚಿತ್ತಾನುಸಾರ ಉತ್ತಮವಾದುದು, ಉನ್ನತವಾದುದು, ಉತ್ಕೃಷ್ಟವಾದುದು, ಅದನ್ನು ನೀವು ನಿಮ್ಮ ಜೀವನದಲ್ಲಿ ಸ್ವೀಕರಿಸಿರಿ ಮತ್ತು ಅದರ ಪ್ರಕಾರ ಜೀವಿಸಿರಿ. ನೀವು ಯೇಸುವಿನೊಟ್ಟಿಗಿರುವಾಗ ಅದನ್ನು ಅರಿತುಕೊಳ್ಳುವಿರಿ. ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗದಿರಿ. ಮೂರನೆಯ ವಾಚನ ಶುಭ ಸಂದೇಶ. ಇದರಲ್ಲಿ 2 ಭಾಗಗಳಿವೆ. ಒಂದು ಭಾಗ ಯೇಸು ತನ್ನ ಯಾತನೆಯ ಕುರಿತು, ತನ್ನ ನರಳಾಟದ ಕುರಿತು, ತನ್ನ ಕಷ್ಟದ ಕುರಿತು ಶಿಷ್ಯರಿಗೆ ಹೇಳುತ್ತಾರೆ. ಅವರು ಹೇಳ್ತಾರೆ, ನಾನು ಜೆರುಸಲೇಮಿಗೆ ಹೋಗಬೇಕಾಗಿದೆ. ಜೆರುಸಲೇಮ್ ಅಂದರೆ ಅಲ್ಲಿರುವ ಧರ್ಮಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು, ಯಾಜಕರು ಇವರೆಲ್ಲರೂ ಯೇಸುವನ್ನು ಹಿಡಿಯಲು ಕಾಯುತ್ತಿದ್ದರು. ಅದಕ್ಕಾಗಿ ಶಿಷ್ಯರಿಗೆ ಹೆದರಿಕೆ ಆಗಬೇಕು. ಪೇತ್ರ ಈ ಮಾತು ಹೇಳಿದ್ದಿರಬೇಕು, ಕಾರಣ ನಿಮಗೆ ಇಂಥದ್ದು ಆಗದಿರಲಿ ಅಂತೇಳಿ. ಜೆರುಸಲೇಮಿಗೆ ಹೋಗಬೇಕಾಗಿದೆ. ಅಲ್ಲಿ ಸಭಾ ಪ್ರಮುಖರಿಂದಲೂ, ಮುಖ್ಯಯಾಜಕರಿಂದಲೂ, ಧರ್ಮಶಾಸ್ತ್ರಿಗಳಿಂದಲೂ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ 3ನೇ ದಿನ ಪುನರುತ್ಥಾನ ಹೊಂದಬೇಕಾಗಿದೆ. ನೋಡಿ, ಆ ಸತ್ಯವನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ಯೇಸು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ. ಆದರೆ ಶಿಷ್ಯರಿಗೆ ಗ್ರಹಿಸಿಕೊಳ್ಳಲಾಗಲಿಲ್ಲ. ಆಮೇಲೆ ಎಂದು ಅಂದಿನಿಂದಲೂ ಒತ್ತಿ ಹೇಳಲಾರಂಭಿಸಿದರು. ಅನೇಕ ಬಾರಿ ಯೇಸು ಹೇಳಿದ್ರು, 3-4 ಸಾರಿ ಅವರಿಗೆ ಇದನ್ನು ಯೇಸು ಹೇಳುತ್ತಾರೆ. ಇದನ್ನು ಕೇಳಲಾಗದೆ ಪೇತ್ರನು ಯೇಸುವನ್ನು ಪಕ್ಕಕ್ಕೆ ಕರೆದು, ಪ್ರಭು, ಹಾಗೆನ್ನಲೇಬೇಡಿ, ನಿಮಗೆಂದಿಗೂ ಹಾಗೆ ಸಂಭವಿಸದಿರಲಿ ಎಂದು ಪ್ರತಿಭಟಿಸಿದನು. ನೋಡಿ, ಪೇತ್ರನಿಗೆ ನಿಜವಾಗಿಯೂ ಯೇಸು ಹೇಳಿದ್ದು ಸ್ವೀಕರಿಸಲಾಗಲಿಲ್ಲ. ಕೆಲವರಿಗೆ ಕಷ್ಟ, ಯಾತನೆ, ನೋವು, ರೋಗ ಅಥವಾ ಇಂಥ ಭಾವನೆಗಳು ಸ್ವೀಕರಿಸಲಾಗಲ್ಲ. ಸ್ವಲ್ಪ ಬಂದರೂ ಕೂಡ ಅವರು ಶಾಕ್ ಆಗ್ಬಿಡ್ತಾರೆ. ಆದರೆ ಇವತ್ತು ಅದು ಹೇಗೆ ಜಯಿಸಬೇಕು ಎಂಬುದಾಗಿ ಯೇಸು ನಮಗೆ ತೋರಿಸ್ತಾರೆ. ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು. ಈ ಕಷ್ಟಗಳು, ಕಲ್ಪನೆಗಳು ಇವೆ, ಆದರೆ ಅದನ್ನು ಜಯಿಸಬೇಕು, ಸಹಿಸಬೇಕು, ಜಯಿಸಬೇಕು. ಯೇಸುವಿನಂತೆ ನಾವು ಆಗಬೇಕು. ಹಾಗೆನ್ನಲೇಬೇಡಿ, ನಿಮಗೆಂದಿಗೂ ಹಾಗೆ ಸಂಭವಿಸದಿರಲಿ ಎಂದು ಪೇತ್ರ ಹೇಳಿದಾಗ ಯೇಸು ಪೇತ್ರನತ್ತ ತಿರುಗಿ, ಸೈತಾನನೇ, ತೊಲಗಿಲ್ಲಿಂದ, ನೀನು ನನಗೆ ಅಡೆತಡೆ. ಸೈತಾನನೇ, ನೀನು ಅಡೆತಡೆ. ಇವನ ಮುಖಾಂತರ ನೀನು ಮಾತನಾಡ್ತಾ ಇದ್ದೀಯಾ. ನೀನು ಇವನೊಟ್ಟಿಗೆ ಮಾತನಾಡಲು ಆಗುವುದಿಲ್ಲ. ನಿನ್ನ ಮಾತಿಗೆ ನಾನು ಕಿವಿಗೊಡುವುದಿಲ್ಲ. ನಿನ್ನ ಆಲೋಚನೆ ಮನುಷ್ಯರದ್ದೇ ಹೊರತು ದೇವರದ್ದಲ್ಲ. ನಾವು ಮನುಷ್ಯನ ಆಲೋಚನೆಯಲ್ಲಿ ಜೀವಿಸ್ತಾ ಇದ್ದೀವಾ, ದೇವರ ಆಲೋಚನೆಯಲ್ಲಿ ಜೀವಿಸ್ತಾ ಇದ್ದೀವಾ? ಮನುಷ್ಯನ ಆಲೋಚನೆಯಲ್ಲಿ ಜೀವಿಸಿದ್ರೆ ಯೆರೆಮೀಯ ಪ್ರವಾದಿ ಹೇಳಿದ ಹಾಗೆ ಅವನಿಗೆ ಆದ ಕಷ್ಟ, ಸಂಕಷ್ಟಗಳು ಮತ್ತು ದೇವರು ಅವನಿಗೆ ಸಾಂತ್ವನ ಕೊಡ್ತಾರೆ. 2ನೇ ವಾಚನದಲ್ಲಿ ಸಂತ ಪೌಲರು ನಮಗೆ ಹೇಳಿದ್ರು, ದೇವರ ಆಲೋಚನೆ ಪ್ರಕಾರ ಜೀವಿಸಬೇಕು. ಆದ್ರೆ ಇವತ್ತು ಈ ಶುಭ ಸಂದೇಶ ನಮಗೆ ಹೇಳುತ್ತೆ, ಮನುಷ್ಯನ ಆಲೋಚನೆಗಳಂತೆ ಅಲ್ಲ, ದೇವರ ಆಲೋಚನೆಗಳ ಪ್ರಕಾರ. ದೇವರ ಆಲೋಚನೆಗಳ ಪ್ರಕಾರ ಜೀವಿಸಬೇಕಾದ್ರೆ ಹೇಗೆ ನಾವು ಯೇಸುವನ್ನು ಹಿಂಬಾಲಿಸಬೇಕು, ಅದರ ಕುರಿತು ಮುಂದಿನ ಭಾಗ ನಮಗೆ ಹೇಳುತ್ತೆ. ಅನಂತರ ತಮ್ಮ ಶಿಷ್ಯರಿಗೆ ಹೇಗೆಂದರು. ಯಾಕೆ ಇದೆಲ್ಲ ಹೇಳಿದ ಮೇಲೆ ತನ್ನ ಯಾತನೆ, ಮರಣ, ಪುನರುತ್ಥಾನ ಹಾಗೂ ಪೇತ್ರನ ಪ್ರತಿಭಟನೆ, ಸೈತಾನನೇ ತೊಲಗಿಲಿಂದ, ಈಗ ಎಲ್ಲಾ ಶಿಷ್ಯರಿಗೆ, ತನ್ನೊಟ್ಟಿಗೆ ಇರುವ ಶಿಷ್ಯರಿಗೂ ನಮಗೂ ಅವರು ಹೇಳ್ತಾರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ. ನೋಡಿ, ಇವತ್ತು ಅತಿ ಮುಖ್ಯವಾಗಿ ಬೇಕಾದುದು ಮನಸ್ಸು. ಕೆಲವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿಲ್ಲ, ಆಲಸ್ಯ. ಬೈಬಲ್ ಓದಲು ಮನಸ್ಸಿಲ್ಲ, ಆಲಸ್ಯ. ಜಪಸರ ಹೇಳಲು ಮನಸ್ಸಿಲ್ಲ, ಆಲಸ್ಯ. ದೇವಾಲಯಕ್ಕೆ ಹೋಗಲು ಮನಸ್ಸಿಲ್ಲ, ಆಲಸ್ಯ. ವೈಯಕ್ತಿಕ ಪ್ರಾರ್ಥನೆಗೆ ಮನಸ್ಸಿಲ್ಲ, ಆಲಸ್ಯ. ನೋಡಿ, ಅಂತವರು ನಾಮಕಾವಸ್ಥೆ, ಹೆಸರಿಗೆ ಮಾತ್ರ ಹಿಂಬಾಲಕರು. ಅವರು ಖಂಡಿತ ದೇವರ ಮೆಚ್ಚುಗೆಗೆ ಪಾತ್ರರಾಗಲಾರರು. ಅವರು ಉನ್ನತವಾದುದು, ಉತ್ಕೃಷ್ಟವಾದುದು, ಉತ್ತಮವಾದುದು ಅರಿಯಲಾರರು. ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ಏನ್ ಮಾಡಬೇಕು? ತನ್ನನ್ನೇ ತಾನು ಪರಿತ್ಯಜಿಸಿ, ಲೆಟ್ ಹಿಮ್ ಡಿನೈ ಹಿಮ್ಸೆಲ್ಫ್. ಪರಿತ್ಯಜಿಸುವುದು, ಪರಿತ್ಯಾಗ, ಸ್ಯಾಕ್ರಿಫೈಸ್. ನೋಡಿ, ಒಬ್ಬ ಕ್ರೈಸ್ತನಿಗೆ ತನ್ನ ಜೀವನದಲ್ಲಿ ಅನೇಕ ತ್ಯಾಗಗಳು ಮಾಡಬೇಕು. ನಾವು ಇತರ ಜನಾಂಗದಂತೆ ಜೀವಿಸಲಾಗುವುದಿಲ್ಲ. ಮನಸ್ಸಿಗೆ ಬಂದಾಗ ಇಷ್ಟ ಬಂದಂತೆ ಜೀವಿಸಲಾಗುವುದಿಲ್ಲ. ಆದ್ರೆ ಜೀವಿಸ್ತಾ ಇದ್ದೀವಿ, ಅದಕ್ಕೆ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ. ಇವತ್ತು ನಮಗೂ ಮತ್ತು ಅವರಿಗಿರುವ ವ್ಯತ್ಯಾಸವಿದೆ. ನೀವು ಹೇಗೆ ಜೀವಿಸಬೇಕು? ನೀವು ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ತನ್ನನ್ನು ತಾನೇ ಪರಿತ್ಯಜಿಸಿ. ನೋಡಿ, ಇವತ್ತು ನಿನ್ನಲ್ಲಿ ಬೇಡವಾದುದು ಯಾವುದಿದೆ, ದೇವರು ಬಿತ್ತದ್ದು ಕಡೆಗಳು ಯಾವುದಿದೆ, ಅದೆಲ್ಲವನ್ನು ತೆಗೆದು ತನ್ನ ಶಿಲುಬೆಯನ್ನು ತಾನೇ ಹೊತ್ಕೊಂಡು, ನಿನಗಿರುವ ಕಷ್ಟ ಕಾರ್ಪಣ್ಯಗಳು, ನಿನ್ನ ಶಿಲುಬೆಗಳು, ನಿನ್ನ ಅಪಹಾಸ್ಯಗಳು, ನಿಂದೆಗಳು, ಹೇಗೆ ಯೆರೆಮೀಯ ನಿಂದೆ ಅಪಹಾಸ್ಯ ತೆಗೆದುಕೊಂಡು ದೇವರೊಡನೆ ಬಾಳಿದ,
ದೇವರ ಸುವಾರ್ತೆ ಸಾರಿದ, ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ನೋಡಿ, ಮೊದಲನೇದಾಗಿ ನಮ್ಗೆ ಮನಸ್ಸು ಬೇಕು. ಮನಸ್ಸಿದ್ದವ್ರು ಏನ್ ಮಾಡಬೇಕು? ಪರಿತ್ಯಾಗ ಮಾಡಬೇಕು. ಪರಿತ್ಯಾಗ ಮಾಡಿದವರು ಏನ್ ಮಾಡಬೇಕು? ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ನಾವಿವತ್ತು ಯಾರನ್ನು ಹಿಂಬಾಲಿಸ್ತಾ ಇದ್ದೀವಿ ಗೊತ್ತು? ಇವತ್ತು ಎಷ್ಟೋ ಮಂದಿ ಮನೆಯಲ್ಲಿದ್ದೀರಿ, ನಿಮಗೆ ತುಂಬಾ ಕೆಲವರಿಗೆ ಆಸೆ ಇದೆ, ಚರ್ಚ್ಗೆ ಬರಬೇಕು, ಪಾಪ ನಿವೇದನೆ ಮಾಡಬೇಕು, ಆರಾಧನೆಯಲ್ಲಿ ಭಾಗವಹಿಸಬೇಕು, ಇದೆಲ್ಲ ಆಸೆ ಇದೆ ಕೆಲವರಿಗೆ ಅದು ಯಾವುದು ಬಿದ್ದೇ ಹೋಗಿಲ್ಲ. ಪರವಾಗಿಲ್ಲ, ಚರ್ಚ್ ಇಲ್ಲ, ಪೂಜೆ ಇಲ್ಲ, ಮಜಾ ಮಾಡೋಣ, ಸಂತೋಷ ಪಡೋಣ ಅಂತ ಯೋಚನೆ ಮಾಡ್ತಿರೋ ಇನ್ನೂ ಜನರು ಇರಬಹುದು. ಆತ್ಮೀಯ ಸಹೋದರ ಸಹೋದರಿಯರೇ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಆದ್ದರಿಂದ ಇವತ್ತು ಪ್ರಾಣಕ್ಕಾಗಿ, ಒಂದು ಶ್ವಾಸಕ್ಕಾಗಿ ಮನುಷ್ಯ ಕಷ್ಟಪಡ್ತಾ ಇದ್ದಾನೆ. ಈ ಕೊರೋನಾ ಎಂಬ ಬ್ಯಾಕ್ಟೀರಿಯಾ ಮನುಷ್ಯನ ಒಳಗೆ ಹೋದ ನಂತರ ಅದು ಆಕ್ರಮಿಸುವುದು ಶ್ವಾಸಕೋಶ. ಅಲ್ಲಿಂದ ನ್ಯೂಮೋನಿಯನೋ ಅಥವಾ ಇನ್ನೇನೋ ಆಗಿ ವೆಂಟಿಲೇಟರ್ಗೆ ಹೋದಾಗ ಸಪೋರ್ಟ್, ಯಾಕಂದ್ರೆ ನಮಗೆ ಬ್ರೀತಿಂಗ್ ಸಪೋರ್ಟ್, ಶ್ವಾಸಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಎಷ್ಟೋ ಮಂದಿ ಅಲ್ಲಿಂದ ವಾಪಸ್ ಬರಲಾಗದೆ ಜೀವವನ್ನು ಕಳೆದುಕೊಂಡಿದ್ದಾರೆ. ದೇವರು ನಮ್ಮಲ್ಲಿ ಶ್ವಾಸವನ್ನು ಊದಿದರು. ಅದೇ ದೇವರು ತಮಗೆ ಹೇಳ್ತಾ ಇದ್ದಾರೆ, ನಿನ್ನನ್ನು ನೀನು ಪರಿತ್ಯಜಿಸು, ನಿನ್ನ ಆಶೆ ಯಾವುದು ಲೌಕಿಕವಾದುದನ್ನು ಪರಿತ್ಯಜಿಸು, ನಿನ್ನ ಶಿಲುಬೆ ಹೊತ್ತುಕೋ, ನನ್ನ ಹಿಂಬಾಲಿಸು. ಈ ಲೋಕದ ಕುಡುಕುತನದ ಹಿಂದೆ ಹೋಗಬೇಡ, ಡ್ರಗ್ಸ್ ಹೆರೋಯಿನ್ ಗಾಂಜದ ಹಿಂದೆ ಹೋಗಬೇಡ, ಅಥವಾ ಕಾಮುಕತನದ ಹಿಂದೆ ಹೋಗಬೇಡ, ಚಾಟ್ ಅಂತೇಳಿ ಅದರ ಹಿಂದೆನೆ ನೀನು ವಾಟ್ಸಪ್ ಅಲ್ಲಿ ಮತ್ತು ಈ ಲೋಕದಲ್ಲಿ ಲೌಕಿಕತೆಯಲ್ಲಿ ಬಿದ್ದು ದೇವರಿಗೆ ಸಮಯ ಕೊಡದೆ ಜೀವಿಸಬೇಡ. ಇವತ್ತು ನಾವು ಯೇಸುವನ್ನು ಹಿಂಬಾಲಿಸಬೇಕು. ಯೇಸುವನ್ನು ಹಿಂಬಾಲಿಸಿದರೆ ನಮಗೆ ನಿತ್ಯ ಜೀವ. ಯೇಸುವನ್ನು ಹಿಂಬಾಲಿಸದವನಿಗೆ ಅವನ ಅಂತ್ಯ ಅವನೇ ತಂದುಕೊಳ್ಳುತ್ತಾನೆ ಎಂಬ ಸಂದೇಶವು, ತೀಕ್ಷ್ಣ ಸಂದೇಶವನ್ನು ಕೂಡ ಇವತ್ತು ನಾವು ಆಲಿಸಿದೆವು. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಪ್ರಪಂಚವನ್ನೆಲ್ಲ ಗೆದ್ದುಕೊಂಡರೂ ಒಬ್ಬನು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಅವನಿಗೆ ದೊರಕುವ ಲಾಭವೇನು? ಅಥವಾ ಮನುಷ್ಯನು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲನು? ನೋಡಿ, ಪ್ರಪಂಚವನ್ನೆಲ್ಲ ಗೆದ್ದು ಪ್ರಾಣ ಕಳೆದುಕೊಂಡರೆ, ಎಲ್ಲ ಇದ್ದು ಪ್ರಾಣ ಕಳೆದುಕೊಂಡರೆ, ಈ ಮಾತು ಇಗ್ನೇಷಿಯಸ್ ಲೋಯಾಲ ಫ್ರಾನ್ಸಿಸ್ ಸವೇರಿ ಅವರಿಗೆ ಹೇಳಿದ್ರು. ಇಡೀ ವಿಶ್ವ ಗೆಲ್ಲಲು ಹೊರಟ ಫ್ರಾನ್ಸಿಸ್ ಸವೇರಿಗೆ ಯೇಸುವಿನ ಮಾತು ನಾಟಿ ಆತ ಪರಿವರ್ತನೆ ಹೊಂದಿ ಸಂತ ಫ್ರಾನ್ಸಿಸ್ ಸವೇರಿ ಆದರು. ಸೈನ್ಯದಲ್ಲಿದ್ದ ಇಗ್ನೇಷಿಯಸ್ ಲೋಯೋಲ ಅವನು ಸೈನ್ಯವನ್ನು ತ್ಯಜಿಸಿ ಕಾಲಿಗೆ ಗುಂಡೇಟು ಬಿದ್ದಾಗ ಆತನಿಗೆ ಯೇಸುವಿನ ವಾಕ್ಯದ ಸ್ಪರ್ಶದಿಂದ ಸಂತ ಇಗ್ನೇಷಿಯಸ್ ಲೋಯೋಲ ಆದ. ನಾವು ಕೂಡ ಸಂತರಾಗಲು ಈ ವಾಚನಗಳು ನಮಗೆ ಕರೆ ನೀಡುತ್ತವೆ. ಅದರಿಂದ ನರಪುತ್ರನು ತನ್ನ ಪಿತನ ಪ್ರಭಾವದೊಡನೆ ತನ್ನ ದೂತರ ಸಮೇತ ಬರಲಿದ್ದಾನೆ. ಆಗ ಪ್ರತಿಯೊಬ್ಬ ಮಾನವನಿಗೆ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಕೊಡುವನು. ನೋಡಿ, ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಅವರು ಕೊಡುವರು. ಪಿತನ ಪ್ರಭಾವದೊಡನೆ ಯೇಸು ಹೇಳ್ತೀವಿ, ನನ್ನ ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲು ಶಿಕ್ಷಿಸಲು ಎರಡೂ ಸಿಗುತ್ತೆ ನಮಗೆ. ಯಾಕಂದ್ರೆ ಯಾರ್ಯಾರು ಸಿದ್ಧರಾಗಿಲ್ಲ ಆ ದಿನ ಕಠಿಣ ದಿನವಾಗುತ್ತೆ. ಆದ್ದರಿಂದ ಈ ವಾಚನಗಳು ನಮಗೆ ಸಿದ್ಧತೆಗೆ, ದೈವ ರಾಜ್ಯಕ್ಕೆ ನಮ್ಮನ್ನು ಕರೆ ನೀಡುತ್ತವೆ. ಆದುದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಆಲಿಸಿದ ವಾಕ್ಯವನ್ನು ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋಣ. ಈ ವಾಕ್ಯದ ಮೂಲಕ ಯೇಸುವನ್ನು ನಾವು ಪ್ರೀತಿಸೋಣ, ಹಿಂಬಾಲಿಸೋಣ. ಆ ವಾಕ್ಯಗಳ ಅಡಿಪಾಯದ ಮೇಲೆ ನಮ್ಮ ಕ್ರೈಸ್ತ ಬಾಳನ್ನು, ಕ್ರೈಸ್ತ ಕುಟುಂಬ ಜೀವನವನ್ನು, ನಮ್ಮ ಗುರು ಧಾರ್ಮಿಕ ಜೀವನವನ್ನು ನಾವು ಕಟ್ಟೋಣ. ಹೀಗೆ ಯೇಸುವಿಗಾಗಿ ಸಾಕ್ಷಿಯಾಗುತ್ತಾ ಯೇಸುವಿಗಾಗಿ ನಾವು ಜೀವಿಸೋಣ, ಯೇಸುವಿಗಾಗಿ ನಮ್ಮನ್ನೇ ಸಮರ್ಪಿಸೋಣ, ಯೇಸುವಿನೊಟ್ಟಿಗೆ ನಿತ್ಯ ಜೀವವನ್ನು ಸವಿಯೋಣ. ಆಮೇಲೆ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ತುದಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಇವತ್ತು ನಮಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀವು ಕೊಟ್ಟಿದ್ದಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಇದೋ ನಮ್ಮನ್ನೇ ನಾವು ಪರಿತ್ಯಜಿಸಿ ಶಿಲುಬೆಯನ್ನು ಹೊತ್ತು ನಿಮ್ಮ ಪುತ್ರನನ್ನು ಹಿಂಬಾಲಿಸಲು ನೀವು ಕರೆ ಕೊಟ್ಟಿದ್ದೀರಿ. ನಾವು ಯೇಸುವಿನ ವಾಕ್ಯದಂತೆ ಜೀವಿಸಲು, ವಾಕ್ಯವನ್ನು ಓದಲು, ಜಪಸರ ಪ್ರಾರ್ಥನೆ, ನಮ್ಮ ಕುಟುಂಬ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ, ಹಾಗೂ ನಮಗೆ ಈ ದಿನಗಳಿಗೆ ಪ್ರಾರ್ಥನೆಗೆ ಹೋಗಲು ಸಮಯವಿಲ್ಲದಿದ್ದರೂ ಅಥವಾ ಆಗದಿದ್ದರೂ ನೀವು ನಮಗೆ ಕೊಟ್ಟ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ನಮಗೆ ಕೃಪೆ ನೀಡಿರಿ. ನಮ್ಮಲ್ಲಿರುವ ಬಲಹೀನತೆಯನ್ನು ಮನ್ನಿಸಿ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ನಿಮ್ಮ ವರದಾನಗಳಿಂದ ತುಂಬಿರಿ. ಎಲ್ಲಾ ಕೇಡುಗಳು, ಅಂಧಕಾರ ಶಕ್ತಿಗಳು, ರೋಗ ರುಜಿನಗಳು ಯೇಸು ನಾಮದಲ್ಲಿ ನಮ್ಮನ್ನು ಬಿಟ್ಟು ತೊಲಗಲಿ. ಟಚ್ ಅಸ್ ಲಾರ್ಡ್, ಅನಾಯಿಂಟ್ ಅಸ್ ಲಾರ್ಡ್, ಬ್ಲೆಸ್ ಅಸ್ ಲಾರ್ಡ್, ಹೀಲ್ ಅಸ್ ಲಾರ್ಡ್. ಆಮೆನ್.
ಈಗ ನಾವು ನಮ್ಮ ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು, ಭೂಮಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಷಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ಪ್ರಭು ಯೇಸು ನಾಮದಲ್ಲಿ ನಾವಿಲ್ಲಿ ನೆರೆದಿದ್ದೇವೆ. ಆ ನಾಮ ಸರ್ವಶ್ರೇಷ್ಠವಾದ ನಾಮ. ಆ ನಾಮದಲ್ಲಿ ನಾವು ಏನು ಬೇಡಿಕೊಂಡರೂ ನಮಗೆ ದೊರಕುವುದೆಂದು ಯೇಸುವೇ ನಮಗೆ ತಿಳಿಸಿದ್ದಾರೆ. ಯೇಸು ನಾಮದಲ್ಲಿ ನಮ್ಮ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ದೇವರು ಅವರಿಗೆ ನೀಡಿದ ಕರೆಯಲ್ಲಿ ವಿಶ್ವಾಸದಿಂದ ಪ್ರಾಮಾಣಿಕತೆಯಿಂದ ಜೀವಿಸಿ ಧೈರ್ಯದಿಂದ ಪ್ರಭುವಿನ ಸ್ವಾರ್ಥಕ್ಕೆ ಸಾಕ್ಷಿಯಾಗಲು ಬೇಕಾದ ಪವಿತ್ರಾತ್ಮರ ವರವನ್ನು ಅವರಿಗೆ ದಯಪಾಲಿಸಿರೆಂದು ನಾವು ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕೋವಿಡ್-19 ಈ ಕೊರೋನಾ ವೈರಸ್ಸಿನಿಂದ ಅನೇಕ ಕುಟುಂಬಗಳು ಶಾಂತಿ ಸಮಾಧಾನ ಕಳೆದುಕೊಂಡಿವೆ. ಅನೇಕರು ತಮ್ಮ ಪ್ರಿಯ ವ್ಯಕ್ತಿಗಳನ್ನು ಅಕಾಲಿಕವಾಗಿ ಕಳೆದುಕೊಂಡಿದ್ದಾರೆ. ಅವರಿಗೆ ಸಾಂತ್ವನವಾಗಿ ನೀವೇ ಬಂದಿರಿ ಪ್ರಭುವೆ. ಅವರ ಕುಟುಂಬಕ್ಕೆ ಸಮಾಧಾನವನ್ನು ಕರುಣಿಸಿರಿ ಪ್ರಭುವೆ. ಈ ಮಾರಕ ವ್ಯಾಧಿಗೆ ಬಲಿಯಾದ ಹಾಗೂ ನರಳುತ್ತಿರುವ ಎಲ್ಲರಿಗೂ ಸೌಖ್ಯವನ್ನು ದಯಪಾಲಿಸಿರಿ. ಕೋವಿಡ್ ಪಾಸಿಟಿವ್ ಆಗಿರುವವರು ನೆಗೆಟಿವ್ ಆಗಲಿ ಮತ್ತು ವಿಶ್ವದಲ್ಲಿರುವ ಈ ಒಂದು ಕಾಯಿಲೆಯನ್ನು ನೀವು ದೂರ ಮಾಡಬೇಕೆಂದು ಪ್ರಾರ್ಥಿಸುವಾಗ ಇದಕ್ಕೆ ಶೀಘ್ರವೇ ಲಸಿಕೆಯನ್ನು ಕಂಡುಹಿಡಿಯುವಂತಾಗಲಿ. ಮಾತ್ರವಲ್ಲ, ನೀವೇ ಸೃಷ್ಟಿಸಿದ ವಿಶ್ವವನ್ನು ನೀವು ಕಾಪಾಡಿ. ಪ್ರತಿಯೊಂದು ಕುಟುಂಬಗಳು ಕುಟುಂಬ ಮೌಲ್ಯವನ್ನು ಎತ್ತಿ ಹಿಡಿಯುತ್ತಾ ಕುಟುಂಬ ಮೌಲ್ಯಗಳಿಗೆ ವಿರೋಧವಾದುದನ್ನು ತ್ಯಜಿಸುತ್ತಾ ಪ್ರತಿಯೊಂದು ಕುಟುಂಬಗಳು ಪವಿತ್ರ ತ್ರಿತ್ವದ ಕುಟುಂಬಗಳ ಛಾಯೆಗಳಾಗುವಂತೆ, ಪರಮ ಪವಿತ್ರ ಕುಟುಂಬದಂತೆ ಆಗುವಂತೆ ಆಶೀರ್ವದಿಸಿರಿ. ಕುಟುಂಬದಲ್ಲಿರುವ ಹಿರಿಯರು ಮತ್ತು ಅಲ್ಲಿರುವ ದಂಪತಿಗಳು, ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯ, ವಿವಾಹಕ್ಕೆ ಆಶೀರ್ವಾದ ಸಿಗದವರಿಗೆ ಒಳ್ಳೆಯ ವಿವಾಹಕ್ಕೆ ಸಂಬಂಧಗಳು, ಯುವಕ ಯುವತಿಯರು, ಶಾಲಾ ಕಾಲೇಜಿನಲ್ಲಿ ಓದುತ್ತಿರುವ ಮಕ್ಕಳು, ಇವರೆಲ್ಲರನ್ನು ಆಶೀರ್ವದಿಸಿರಿ. ಕೆಲಸ ಕಾರ್ಯಗಳು ಆಶೀರ್ವಾದಗಳಲ್ಲಿ, ಕೆಲಸ ಕಳೆದುಕೊಂಡವರಿಗೆ, ಕೆಲಸ ಇಲ್ಲದವರಿಗೆ, ಆರ್ಥಿಕ ಅಡಚಣೆ ಇರುವ ಕುಟುಂಬಗಳನ್ನು ರಕ್ಷಿಸಿ ಆಶೀರ್ವದಿಸಿರಿ. ನಿಮ್ಮ ದಯೆ, ನಿಮ್ಮ ಕರುಣೆ ಪ್ರತಿಯೊಂದು ಕುಟುಂಬಗಳ ಮೇಲೆ ಇಳಿದು ಬರಲೆಂದು ಪ್ರಾರ್ಥಿಸೋಣ. ಎಲ್ಲ ಸರ್ಕಾರಗಳಿಗಾಗಿ ನಾವು ಪ್ರಾರ್ಥಿಸೋಣ. ಭ್ರಷ್ಟಾಚಾರ, ಮತಾಂಧತೆ, ಅನಾಚಾರಗಳು, ದುರಾಚಾರಗಳು ದೂರವಾಗಲಿ. ಪರಸ್ಪರ ಆಯ್ಕೆಯಾದ
ಪ್ರಜೆಗಳಿಂದ ಆಯ್ಕೆಯಾದ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗಾಗಿ ಹಾಗೂ ನಿರಂಕುಶ ಆಡಳಿತ ನಡೆಸುತ್ತಿರುವವರಿಗಾಗಿ, ರಾಜ ರಾಣಿಯರಿಗಾಗಿ, ವಿಶ್ವದಲ್ಲಿರುವ ನಮ್ಮ ಸಹೋದರ ಸಹೋದರಿಯರಿಗಾಗಿ, ವಿಶೇಷವಾಗಿ ಎಲ್ಲ ನ್ಯಾಯಮೂರ್ತಿಗಳಿಗಾಗಿ ಹಾಗೂ ಎಲ್ಲ ವಕೀಲರಿಗಾಗಿ, ಎಲ್ಲ ಪೊಲೀಸರಿಗಾಗಿ ಮತ್ತು ಎಲ್ಲ ಜಡ್ಜ್ಗಳಿಗಾಗಿ ಹಾಗೂ ಎಲ್ಲ ಈ ಮಿಲಿಟರಿ ಸೈನಿಕರಿಗಾಗಿ ನಾವು ಅವರ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿರಪರಾಧಿಗಳಿಗೆ ಬಿಡುಗಡೆ, ಅಪರಾಧಿಗಳಿಗೆ ಮನಪರಿವರ್ತನೆ ಕೊಡಿರಿ. ಎಲ್ಲ ವೈದ್ಯರು, ನರ್ಸ್ಗಳ ಮೇಲೆ ನಿಮ್ಮ ಕರುಣೆ ದಯೆ ಇಳಿದು ಬರಲಿ. ಹೀಗೆ ದೇವ ವಿಶ್ವದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರು ಹಾಗೂ ರಾಜ್ಯ ಪ್ರಭುತ್ವ ನಡೆಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬಂದು ಪಶ್ಚಾತ್ತಾಪದಿಂದ ಅವರೂ ಕೂಡ ನಿಮ್ಮ ಕಡೆಗೆ ತಿರುಗುವಂತೆ ಮಾಡಿರಿ. ಹೀಗೆ ರಾಷ್ಟ್ರಗಳು ಶಾಂತಿ ಸಮಾಧಾನದಿಂದ ಬಾಳುವಂತಾಗಲೆಂದು ಪ್ರಾರ್ಥಿಸೋಣ. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ಬಡವರು, ವಿಧುರರು, ವಿಧವೆಯರು, ಒಂದು ದಿನ ಊಟಕ್ಕೆ ಗತಿ ಇಲ್ಲದವರು, ಮನೆಮಠ ಇಲ್ಲದವರು, ಕಾರ್ಮಿಕ ವರ್ಗದವರು, ವಿಶೇಷವಾಗಿ ಅವರ ಕೂಗು ಯಾರಿಗೂ ಕೇಳುತ್ತಿಲ್ಲ. ಅಪಾಪಿತನೇ, ಇವತ್ತು ಪ್ರಭು ಯೇಸುವಿನ ಮೂಲಕ ಅವರನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ. ಈ ದಿನಗಳಲ್ಲಿ ಅನೇಕ ಜನರಿಗೆ ಆಸ್ಪತ್ರೆಗಳಲ್ಲಿ ಸ್ಥಳ ಸಿಗುತ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದ ಈ ಕುಟುಂಬಗಳ ಮೇಲೆ ಇಳಿದು ಬರಲಿ. ಬಡ ವರ್ಗದವರ, ಕಾರ್ಮಿಕ ವರ್ಗದವರ, ರೈತಾಪಿ ವರ್ಗದವರ ಮೇಲೆ ಹಾಗೂ ಅವರಿಗೆ ಬೇಕಾದ ಒಳ್ಳೆಯ ಬೆಳೆ, ಮಳೆ, ಆಶೀರ್ವಾದವನ್ನು ಕರುಣಿಸಿರಿ. ಆಸ್ಪತ್ರೆಯಲ್ಲಿರುವ ಎಲ್ಲ ICU, MICU, NICU ಇರುವವರು, ಮರಣಾಂತಿಕ ಕಾಯಿಲೆಗೆ ಒಳಗಾದವರು, ಈ ಅಂಗವಿಕಲಕರು ಅಥವಾ ಬುದ್ಧಿಮಾಂದ್ಯರು, ಅಂತ NGOಗಳು, ಒಳ್ಳೆಯ ಮನಸ್ಸಿನ ಹೃದಯಗಳನ್ನು ವಿಶ್ವದಲ್ಲಿ ಆಶೀರ್ವದಿಸಿರಿ. ಅವರೆಲ್ಲ ಈ ಜನರಿಗೆ ಸಹಾಯ ಮಾಡುತ್ತಾ ನಾವೆಲ್ಲರೂ ದೇವರ ಸಾಮ್ರಾಜ್ಯವನ್ನು ಕಟ್ಟುವತ್ತ ಹಾಗೂ ದೇವರ ಸಾಮ್ರಾಜ್ಯ, ಪ್ರೀತಿ, ಶಾಂತಿ, ಸಮಾಧಾನವನ್ನು ಸ್ಥಾಪಿಸುವತ್ತ ಶ್ರಮಿಸುವಂತೆ ನಮ್ಮನ್ನು ಆಶೀರ್ವದಿಸಿರೆಂದು ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಒಂದು ನಿಮಿಷ ಮೌನವಾಗಿ ಪ್ರಾರ್ಥಿಸೋಣ. ಕರುಣಾಳು ದೇವರೇ, ನಿಮ್ಮ ಮುಂದೆ ನಮ್ಮ ಹೃದಯದಲ್ಲಿರುವ ಕೋರಿಕೆಗಳನ್ನು ಇಟ್ಟಿದ್ದೇವೆ. ಇಂದು ಈ ದಿವ್ಯ ಬಲಿ ಪೂಜೆಯನ್ನು ಆಲಿಸುತ್ತಿರುವ, ಭಾಗವಹಿಸುತ್ತಿರುವ, ನನ್ನ ಜೊತೆ ಪ್ರಾರ್ಥಿಸುತ್ತಿರುವ, ಅರ್ಪಿಸುತ್ತಿರುವ ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸಿರಿ. ಇದೋ ಯೇಸುವೆ ಕರಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವಾಗ ಅವರ ದೇಹ, ಆತ್ಮ, ಮನಸ್ಸುಗಳು ನಿಮ್ಮ ಪ್ರೀತಿಯಿಂದ ತುಂಬಲ್ಪಡಲಿ. ಎಲ್ಲ ರೋಗ, ಬಾಧೆ, ಪೀಡೆ, ಪಿಚಾಚಿಗಳ ಶಕ್ತಿಗಳು ನಿಷ್ಕ್ರಿಯಗೊಳ್ಳಲಿ. ಪ್ರತಿಯೊಂದು ಕುಟುಂಬಗಳು ಪ್ರಭು ಯೇಸುವಿನ ಪ್ರೀತಿಯಿಂದ ತುಂಬಲ್ಪಟ್ಟು ಶಾಂತಿ ಸಮಾಧಾನದ ತಾಣಗಳಾಗಲಿ. ಯೇಸುವೆ, ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಈ ಪವಿತ್ರ ಬಲಿಯು ಅರ್ಪಣೆಯು ರಕ್ಷಣೆಯ ಆಶೀರ್ವಾದವನ್ನು ನಮ್ಮ ಮೇಲೆ ಸದಾ ಸುರಿಸಲಿ. ಹೀಗೆ ಈ ಅರ್ಪಣೆಯು ಸಂಸ್ಕಾರಯುತವಾಗಿ ಆಚರಿಸುವುದನ್ನು ಶಕ್ತಿಯಿಂದ ನಮ್ಮಲ್ಲಿ ಪರಿಪೂರ್ಣಗೊಳಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯ
ಕೊಡುಗೆಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮಂತೆಯೇ ಜೀವಿಸಲು ನಮಗೆ ಒಬ್ಬ ರಕ್ಷಕರನ್ನು ನಿಮ್ಮ ದಯೆಯಿಂದ ಕಳುಹಿಸುವಷ್ಟು ಲೋಕವನ್ನು ಪ್ರೀತಿಸಿದಿರಿ. ಹೀಗೆ ನಿಮ್ಮ ಪುತ್ರರಲ್ಲಿ ನೀವು ಪ್ರೀತಿಸಿದ್ದನ್ನೇ ನಮ್ಮಲ್ಲೂ ಪ್ರೀತಿಸುವಂತಾಯಿತು. ನಾವು ಅವಿಧೇಯತೆಯಿಂದ ಪಾಪಗೈದು ಕಳೆದುಕೊಂಡ ನಿಮ್ಮ ಕೊಡುಗೆಗಳನ್ನು ಅವರ ವಿಧೇಯತೆಯಿಂದ ಮರಳಿ ಪಡೆಯುವಂತಾಯಿತು. ಆದುದರಿಂದ ಪ್ರಭು ಸಕಲ ದೂತ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಘೋಷಿಸುತ್ತೀವಿ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ.
ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ವಿಶೇಷವಾಗಿ ನಮ್ಮ ಕುಟುಂಬದಿಂದ ಮೃತ ಹೊಂದಿದ ಒಂದೊಂದು ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ಪ್ರಾರ್ಥಿಸೋಣ. ಕೋವಿಡ್ ನಿಂದ ಮೃತ ಹೊಂದಿದ ಆತ್ಮಗಳಿಗಾಗಿ ಅಥವಾ ಮಾರಣಾಂತಿಕ ಕಾಯಿಲೆಗಳಿಂದ ಈ ದಿನಗಳಲ್ಲಿ ಮರಣ ಹೊಂದಿದವರಿಗಾಗಿಯೂ, ಉತ್ತರಿಸುವ ಸ್ಥಳದಲ್ಲಿರುವ ಆತ್ಮಗಳಿಗಾಗಿಯೂ, ಅನಾಥ ಆತ್ಮಗಳಿಗಾಗಿಯೂ ಪ್ರಾರ್ಥಿಸೋಣ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ವಿಶೇಷವಾಗಿ ಇಂದು ಈ ದಿವ್ಯ ಬಲಿ ಪೂಜೆಯನ್ನು ನನ್ನೊಂದಿಗೆ ಅರ್ಪಿಸುತ್ತಿರುವ ಎಲ್ಲಾ ಕುಟುಂಬಗಳ ಮೇಲೆ, ಒಬ್ಬೊಬ್ಬ ವ್ಯಕ್ತಿಯ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಅವರ ಸಕಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ. ಅವರಿಗೆ ನಿಮ್ಮ ವಿಶೇಷ ರಕ್ಷಣೆ ಲಭಿಸಲಿ. ಹಾಗೂ ಕೋವಿಡ್-19 ಈ ಸೋಂಕಿನಿಂದ ಅವರನ್ನು ರಕ್ಷಿಸಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ವಿಶ್ವ ಶಾಂತಿಗಾಗಿ ನಮ್ಮ ಕುಟುಂಬಗಳಲ್ಲಿ, ಮುರಿದ ಮನೆಗಳಲ್ಲಿ ಶಾಂತಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳ
ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ. ಶಿಲುಬೆ ಹೊತ್ತು ನೀವು ನನ್ನ ಹಿಂದೆ ಬನ್ನಿರಿ. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ತನ್ನನ್ನೇ ತಾನು ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಈ ಬಂದಿರುವ ಕಷ್ಟಗಳು, ಸಂಕಷ್ಟಗಳು, ರೋಗ ರುಜಿನಗಳು ನಾವು ಹೊತ್ತುಕೊಂಡು ಯೇಸುವಿನ ಹಾದಿಯಲ್ಲಿ ನಾವು ಮಾರ್ಗದಲ್ಲಿ ನಡೆಯೋಣ. ಜಯಶಾಲಿಯಾದ ಯೇಸು, ಪುನರುತ್ಥಾನಿಯಾದ ಯೇಸು ನಮ್ಮನ್ನು ರಕ್ಷಿಸುತ್ತಾರೆ. ಇಂದು ಈ ದಿವ್ಯ ಬಲಿ ಪೂಜೆಯನ್ನು ನನ್ನೊಡನೆ ನೀವು ಅರ್ಪಿಸಿದ್ದೀರಿ. ಪರಮ ಪ್ರಸಾದ ನಿಮಗೆ ಸ್ವೀಕರಿಸಲು ಆಗಲಿಲ್ಲ, ಆದರೂ ಆಧ್ಯಾತ್ಮಿಕವಾಗಿಯೂ ಯೇಸುವನ್ನು ನೀವು ಸ್ವೀಕರಿಸಿದ್ದೀರಿ. ನಿಮ್ಮೊಳಗಡೆ ಆಧ್ಯಾತ್ಮಿಕವಾಗಿ ಬಂದಿರುವ ಯೇಸು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಿಮ್ಮ ಕಷ್ಟ ಸಂಕಷ್ಟಗಳಿಂದ ನಿಮ್ಮನ್ನು ರಕ್ಷಿಸುತ್ತಾರೆ. ನಿಮ್ಮನ್ನು ರೋಗ ರುಜಿನಗಳಿಂದ ಬಿಡುಗಡೆಗೊಳಿಸುತ್ತಾರೆ. ಆ ನಾಮಕ್ಕೆ ಬಲವಿದೆ. ಯೇಸು ನಾಮದಲ್ಲಿ ನಾವು ಏನು ಪ್ರಾರ್ಥಿಸಿದರೂ ನಮಗೆ ದೊರಕುವುದು. ಸುಜ್ಞಾನ ಗ್ರಂಥ 16:12 ನುಡಿಯುತ್ತೆ, ಅವರು ಗುಣ ಹೊಂದಿದ್ದು ಗಿಡ ಮೂಲಿಕೆಗಳಿಂದ ಅಲ್ಲ, ಮೆತ್ತಗೆ ಮಾಡುವಂತ ಮುಲಾಮಿನಿಂದ ಅಲ್ಲ, ಅದಾಯಿತು ಹೇ ಸರ್ವೇಶ್ವರ ಎಲ್ಲವನ್ನು ಸ್ವಸ್ಥವಾಗಿಸುವಂತಹ ನಿಮ್ಮ ವಾಕ್ಯದಿಂದ. ಕೀರ್ತನೆ 107:19-20 ಬಿಕ್ಕಟ್ಟಿನಲ್ಲಿ ಮೊರೆ ಇಟ್ಟಾಗ ಅವರು ತಮ್ಮ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದರು. ಕೀರ್ತನೆ 147:3 ವಾಸಿ ಮಾಡುವೆನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವೆನು ಅವರ ಗಾಯಗಳನ್ನು. ಹೌದು, ಯೇಸುವಿನ ಈ ದಿವ್ಯ ಪರಮ ಪ್ರಸಾದದ ಶಕ್ತಿಯಿಂದ, ನಾವು ಆಲಿಸಿದ ವಾಕ್ಯದ ಶಕ್ತಿಯಿಂದ ಅರ್ಪಿಸಿದ ಈ ಬಲಿ ಪೂಜೆಯ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಾವು ಪ್ರಾರ್ಥಿಸುವ ವ್ಯಕ್ತಿಗಳ ಮೇಲೆ ಇಳಿದು ಬರಲೆಂದು ನಾವೆಲ್ಲರೂ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ ದಿವ್ಯ ಬಲಿ ಪೂಜೆಯನ್ನು ವಿಶೇಷವಾಗಿ ಎಲ್ಲಾ ಜನರಿಗೆ ಅರ್ಪಿಸಿದ್ದೇನೆ. ಅವರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಸಿನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಆತ್ಮರ ಶಕ್ತಿ ಅವರಲ್ಲಿ ಇಳಿದು ಬರಲಿ. ಮೋಶೆ ಕರಗಳಲ್ಲಿ ಪ್ರಾರ್ಥಿಸಿದಾಗ ಇಸ್ರಾಯೇಲರಿಗೆ ಜಯ ಕೊಟ್ಟದ್ದೇ ಕುಟುಂಬಗಳಿಗೆ ಜಯ ಕೊಡು ಸ್ವಾಮಿ. ಎಲ್ಲ ಕಷ್ಟ ಸಂಕಷ್ಟಗಳು, ರೋಗ ರುಜಿನಗಳು, ಎಷ್ಟೋ ಮಂದಿ ಈ ದಿವ್ಯ ಬಲಿ ಪೂಜೆಯನ್ನು ಆಲಿಸಿ ಸೌಖ್ಯ ಹೊಂದುತ್ತಾರೆ. ಆ ಸೌಖ್ಯ ಇವರದಾಗಲಿ, ಇವರ ವಿಶ್ವಾಸ ಅಧಿಕರಿಸಲಿ, ಪ್ರಾರ್ಥನೆ ಬಲಗೊಳ್ಳಲಿ. ಎಲ್ಲ ರೋಗಿಗಳು, ಹಾಸಿಗೆಯಲ್ಲಿರುವವರು, ವೀಲ್ ಚೇರ್ ಅಲ್ಲಿರುವವರು, ಅಥವಾ COVID-19 ಪಾಸಿಟಿವ್ ಆಗಿರುವವರು, ಹಾಗೂ ಯಾವುದೇ ತರಹದ ವೈರಸ್ಗೆ ಒಳಗಾದವರು ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. ಟಚ್ them Lord. ಯೇಸು ಸ್ಪರ್ಶವಾಗಲಿ. ಸಂಪೂರ್ಣ ಕಷ್ಟ ಸಂಕಷ್ಟಗಳಿಂದ, ರೋಗ ರುಜಿನಗಳಿಂದ ನಿಮಗೆ ಬಿಡುಗಡೆಯಾಗಲೆಂದು ಯೇಸು ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ. ಆಮೆನ್. ಪ್ರಾರ್ಥಿಸೋಣ. ಪ್ರಭು, ಸ್ವರ್ಗೀಯ ಔತಣದ ಈ ರೊಟ್ಟಿಯಿಂದ ನಮ್ಮನ್ನು ಪುನಶ್ಚೇತನಗೊಳಿಸಿದ್ದೀರಿ. ಪ್ರೀತಿಯ ಈ ಆಹಾರವು ನಮ್ಮ ಹೃದಯಗಳನ್ನು ದೃಢಪಡಿಸಿ ನಮ್ಮ ನೆರೆಹೊರೆಯವರಲ್ಲಿ ನಿಮಗೆ ಸೇವೆ ಸಲ್ಲಿಸಲು ನಮ್ಮನ್ನು ಪ್ರೇರೇಪಿಸಲಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ನಾವು ಈ ದಿವ್ಯ ಬಲಿ ಪೂಜೆ ಆಶೀರ್ವಾದಗಳನ್ನು ನಮ್ಮ ಮೇಲೂ ನಮ್ಮ ಕುಟುಂಬಗಳ ಮೇಲೂ ನಾವು ಪಡೆಯೋಣ. ಸರ್ವಶಕ್ತ ದೇವರು ಸಕಲ ಆಪತ್ತುಗಳಿಂದ ನಿಮ್ಮನ್ನು ದೂರವಿರಿಸಿ ಕರುಣೆಯಿಂದ ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮ್ಮ ಮೇಲೆ ಸುರಿಸಲಿ. ದೇವರು ತಮ್ಮ ವಾಕ್ಯಗಳಿಗೆ ನಿಮ್ಮ ಹೃದಯಗಳು ಏಕಾಗ್ರತೆಯಿಂದ ಕಿವಿಗೊಡುವಂತೆ ಮಾಡಿ ನಿತ್ಯಾನಂದದಿಂದ ಅವುಗಳನ್ನು ತುಂಬಲಿ. ದೇವರು ನೀವು ಒಳಿತನ್ನು ಯೋಗ್ಯವಾದುದನ್ನು ಸದಾ ಅರಿತು ದೇವರ ಆಜ್ಞೆಗಳ ಪಥದಲ್ಲಿ ಸಾಗಲು ಸದಾ ದೊರೆಯುತ್ತಾ ಸ್ವರ್ಗೀಯ ಸದಸ್ಯರೊಡನೆ ಸಹಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ನದಿಯಲ್ಲ